ವೀಕ್ಷಕರೇ, ಪವರ್ ಪರ್ಬ 2020 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೇಯಾ. ಮಣಿಪಾಲದ ಪವರ್ಫುಲ್ ಟೀಮ್ ಪವರ್ ಸಂಸ್ಥೆಯು ಮಹಿಳೆಯರು ಸಮಾಜದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸಲಿಕ್ಕೆ ಮಹಿಳಾ ಉದ್ಯಮಿಗಳು ಬೆಳೆಸಿ ಕಟ್ಟಿದಂತಹ ಸಂಸ್ಥೆ ಪವರ್ ಆಗಿದೆ. ಜನವರಿ 10, 11, 12 ಸತತವಾಗಿ 3ನೆಯ ಬಾರಿಗೆ ಪವರ್ ಪರ್ಬ ಪ್ಲಾಟ್ಫಾರ್ಮ್ ಫಾರ್ ವುಮೆನ್ ಎಂಟರ್ಪ್ರಿನರ್ಶಿಪ್ ಜನವರಿ 7ರಂದು ದೇಸಿಥಾನ್ ಎಂಬ ಥೀಮ್ನ ಮೂಲಕ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಝಲಕ್ ನಿಮ್ಮ ಮುಂದೆ. Good afternoon, everybody. Welcome you all to Power Platform of Women Entrepreneurs Registered, and welcome you all to Power Parba 2020. We are so very grateful to all of you. So many women in such large numbers from so many different organizations. A heartfelt thanks to you all from Team Power. Some of the organizations we have here are Mahamaya Bhajana Mandali, Volunteer Solutions Udupi, Manipal Mahila Samaj. ಎಲ್ಲರಿಗೆ ನಮಸ್ಕಾರಗಳು. ಪವರ್ ಪರ್ಬ 3ನೇ ಸಲ ನಾವು ಹಮ್ಮಿಕೊಂಡಿದ್ದೇವೆ. ಅದರ ಪೂರ್ವಭಾವಿ ಸಭೆಯಾಗಿ ದೇಸಿಥಾನ್ ಅನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಸಾಧಾರಣ 32 ವಿವಿಧ NGOs ಅಥವಾ ನಮ್ಮ ಮಹಿಳಾ ಸಂಘಟನೆಗಳು ಉಡುಪಿ ಜಿಲ್ಲೆಗೆ ಹೇಳಿ ಅವರೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದಾರೆ. I request our President, Ms. Shruti Shenoy, to please come and give the welcome address. Good afternoon, everybody. It's really a great privilege to have our DC. Though he is so very busy, we were waiting for him from nearly 1 hour. We were expecting him. It's really kind of him to really come for at least short time. I'm welcoming DC, our DC, G. Jagdish. Welcome you, sir. It's really a privilege to have you here. We now move over to our event coordinator, Sadhna Kini, to quickly brief us about what is all this Desithon all about. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. DC ಸಾಹೇಬ್ರು ನಮ್ಮ ಜೊತೆ ಈಗ ಫ್ಲಾಗ್ ಆಫ್ ಮಾಡ್ಲಿಕ್ಕೆ ಇದ್ದಾರೆ. ದೇಸಿಥಾನ್ ಪವರ್ ಪರ್ಬದ ಪೂರ್ವಭಾವಿಯಾಗಿ ಒಂದು ನಡಿಗೆ. ಈ ಪೂರ್ವಭಾವಿ ಸಭೆ ಅಂದರೆ ಅದು ವಿಜ್ಞಾಪನೆಗೂ ಹೌದು, ಪ್ರಚಾರಕ್ಕೂ ಹೌದು, ಜನರ ತಿಳುವಳಿಕೆಗೂ ಹೌದು, ಮಹಿಳೆಯರು ಸಂಘಟಿತವಾಗಿ ನಡೆಯುವ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಪ್ರತಿ ಸಲ ಬೇರೆ ಬೇರೆ ಹೆಸರು. ಈ ಸಲ ದೇಸಿಥಾನ್, ಯಾಕಂದ್ರೆ ನಾವೆಲ್ಲ ಸಾಂಸ್ಕೃತಿಕ ಉಡುಗೆ ನಮ್ಮ ಸೀರೆಯಲ್ಲಿ ಬರಬೇಕೆಂಬುದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ದೇಸಿಥಾನ್ ಚೇರ್ಮನ್ ಆಗಿ ನಾನು ಬಂದಂತ 33 ಮಹಿಳಾ ಸಂಘಟನೆಗಳು ಉಡುಪಿ ಜಿಲ್ಲೆಯಿಂದ ಬಂದಿದ್ದೀರಿ. ತಮ್ಮ ತಮ್ಮ ಪೋಷಕಗಳಲ್ಲಿ ತಮ್ಮ ಯೂನಿಫಾರ್ಮ್ಗಳಲ್ಲಿ ಬಂದಿದ್ದೀರಿ. ಮಕ್ಕಳು ಬಂದಿದ್ದೀರಿ. ರೆಡ್ ಕ್ರಾಸ್ ಇಂದ ಮಕ್ಕಳು ಬಂದಿದ್ದಾರೆ, ಯೂತ್ ರೆಡ್ ಕ್ರಾಸ್ ಬಂದಿದ್ದಾರೆ, ರಾಜೀವ್ ನಗರ್ ಶಾಲೆಯವರು ಬಂದಿದ್ದಾರೆ, ಶಾಂತಿನಿಕೇತನ್ ಶಾಲೆಯವರು ಬಂದಿದ್ದಾರೆ, ಭಜನಾ ಮಂಡಳಿಯ ಒಕ್ಕೂಟದವರು ಬಂದಿದ್ದಾರೆ, ಹಾಗೂ ಬೇರೆ ಬೇರೆ ಸಂಘಟನೆಯಿಂದ ಮತ್ತೆ ವಿಶೇಷವಾಗಿ ಪ್ರತಿನಿಧಿಸುವಂತ ನಮ್ಮ ಜಿಲ್ಲೆಯ ಪ್ರತಿಭಾವಂತ ಮಹಿಳೆಯರು ಗೀತಾಂಜಲಿ ಸೋನ್ ಅವರಿದ್ದಾರೆ, ವೀಣಾ ಶೆಟ್ಟಿ ಅವರಿದ್ದಾರೆ. ಇಲ್ಲಿ ಸಂತೋಷದ ವಿಷಯ ಏನಂದ್ರೆ ನಮ್ಮ ಕರೆಗೆ ಹೋಗು ಕೊಟ್ಟು ನೀವು ಸಂಘಟಿತರಾಗಿ ಇಲ್ಲಿ ಬಂದಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಇಷ್ಟು ಬಿಡುವಿಲ್ಲದ ಸಮಯದಲ್ಲೂ DC ಸಾಹೇಬರು ನಮಗೆ ಸಮಯ ಕೊಟ್ಟಿದ್ದಾರೆ. ಅದಕ್ಕೆ ಹೃದಯ ಪೂರ್ವವಾಗಿ ಅಂತರಾಳದಿಂದ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಇದನ್ನೆಲ್ಲ ನೀವು ಎಲ್ಲ ಕೆಲಸನ ಬದಿಗಿಟ್ಟು ನಮ್ಮೊಂದಿಗಿದ್ದೀರಾ. ತುಂಬಾ ಧನ್ಯವಾದಗಳು. ಈಗ ಕ್ವಿಕ್ ಆಗಿ ನಾವು ಒಂದು ಸಣ್ಣ ಪ್ರಾಜೆಕ್ಟ್ ಮಾಡಿದ್ದೇವೆ, ಸ್ಯಾನಿಟರಿ ಪ್ಯಾಡ್ ಪ್ರಾಜೆಕ್ಟ್. ಈ ಹೆಣ್ಣು ಮಕ್ಕಳಿಗೆ ಕೊಡುವಂತ ಕಾರ್ಯಕ್ರಮ ಇದು. ಒಂದು ಈಕೋ ಕ್ಲಾತ್ ಪ್ಯಾಡ್. ದಿಸ್ ಇಸ್ ಬಿನ್, ಐ ಥಿಂಕ್ ಅಮೃತ ಕ್ಯಾನ್ ಕ್ವಿಕ್ಲಿ ಟೆಲ್ ಅ ಲೈನ್ ಅಬೌಟ್ ವಾಟ್ ಇಸ್ ಆಲ್ ದಿಸ್ ಅಬೌಟ್. ಇದನ್ನೊಂದು ನಾವು ಈ ಶಾಲೆಯ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಇದೊಂದು ಟೋಕನ್ ಆಗಿ ನಾವು ಒಂದು ಈ 25 ಸೆಟ್ ಇವತ್ತು ಕೊಡ್ತಾ ಇದ್ದೇವೆ. ದಿಸ್ ಇಸ್ ನಾಟ್, ಇದು ಒಂಥರ ಸಸ್ಟೈನಬಲ್ ಪ್ರಾಜೆಕ್ಟ್. ಇದು ಈಕೋ ಫ್ರೆಂಡ್ಲಿ ಅಂಡ್ ಸಸ್ಟೈನಬಲ್ ಪ್ರಾಜೆಕ್ಟ್. ಐ ರಿಕ್ವೆಸ್ಟ್ ಆಲ್ ದ ಗರ್ಲ್ಸ್ ಸ್ಟೂಡೆಂಟ್ಸ್ ಟು ಕ್ವಿಕ್ಲಿ ಕಮ್ ಹಿಯರ್. ಎಲ್ರಿಗೂ ನಮಸ್ಕಾರ. ಪವರ್ ಪರ್ಬ್ 2020 ಗೆ ಶುಭ ಹಾರೈಸ್ತಾ ಇದ್ದೇನೆ. ಎಲ್ಲ ಪವರ್ಫುಲ್ ಮಹಿಳೆಯರೆಲ್ಲ ಸೇರಿ, ಗರ್ಲ್ಸ್ ಹೇಳ್ಬೇಕಲ್ವಾ, ಗರ್ಲ್ಸ್ ಎಲ್ಲ ಸೇರಿ ಇವತ್ತು ಎಲ್ಲ ಸೇರಿ ಇಲ್ಲಿ ಸುಮಾರು 32 ಸಂಘಟನೆಗಳ ಮಹಿಳಾ ಎಂಟರ್ಪ್ರಿನರ್ಸ್ ಎಲ್ಲ ಸೇರಿ ನೀವು ಇಲ್ಲಿ ಸೇರಿದ್ದೀರಿ. ಇವತ್ತೇನು ಇದೇನು ಹೇಳ್ತಾ ಇದ್ದೀರಿ, ದೇಸಿಥಾನ್ ಪ್ರಾರಂಭ ಮಾಡಿದ್ದೀರಿ. ಎಲ್ಲರೂ ಸಹ
ದೇಸಿ ಉಡುಗೆಗಳನ್ನು ಹಾಕ್ಕೊಂಡು ಬಂದಿದ್ದೀರಿ. ಈ ಮೂಲಕ ಪವರ್ ಪರ್ಬ್ಗೆ ಒಂದು ಒಳ್ಳೆಯ ಪ್ರಚಾರ ಸಿಗಲಿ, ಅದು ತುಂಬ ಅತ್ಯುತ್ತಮವಾದ ಪವರ್ ಪರ್ಬ್ ಆಗಲಿ 2020. ಎಲ್ಲರಿಗೂ ಸಹ ನೆನ್ಕೊಳ್ಳುವಂತಾಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ, ಅಲ್ಲೇನು ಎಂಟರ್ಪ್ರೈನರ್ ಇದ್ದಾರೆ ಅವರಿಗೊಂದು ಮಾರ್ಕೆಟ್ ಸಿಗುವಂತೆ ಆಗಲಿ, ಮತ್ತು ಬಂದಂಥವರಿಗೆ ಒಂದು ಒಳ್ಳೆಯ ವಸ್ತುಗಳು ಸಿಗುವಂತೆ ಆಗಲಿ ಅಂತ ಶುಭ ಹಾರೈಸ್ತಾ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನ್ನ ಕರೆದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಪವರ್ಫುಲ್ ಗರ್ಲ್ಸ್ಗೆ ಎಲ್ಲರಿಗೂ ಸಹ ಧನ್ಯವಾದ. ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. Yes, my name is Mahalisa, and it is a great deal of pride for me to introduce Dr. Pushpa Kini. From being the best outgoing lady student of Mysore University to being present among us here today, Dr. Pushpa Kini has a long list of achievements. She was the recipient of A.R. Seethamma Gold Medal Award for procuring highest marks in Mysore University OBG, highest marks in DCH Mangalore University in 1984, and a recipient of CSIR Fellowship Award. Dr. Pushpa has held various positions of responsibilities at Manipal University, spanning from being the Director of Student Affairs, HOD of Pediatrics, Director of Postgraduate Medical Studies, and has also won the Good Teacher Award for her excellence in teaching. She is heading a unit in pediatrics in KMC Manipal since 1995 and has over 50 national and international publications to her credit. She is a part of various educational and welfare committees across the nation and a team member of NHA India and ICMR for developing STW for pediatrics development in Ayushman Bharat project. We welcome you, ma'am. A very good afternoon to all the power ladies. It's such a nice feeling to see this energy, and I think it's rightly called power only. And I'm not seeing this type of activity anywhere across in Mangalore or any other part of the state. So I congratulate all the women who have put their energy for this. Actually, I was associated with the inauguration of Power. I think Madam Aruna Shane will know, because 10 years or 11 years back in MIM we had the inauguration of Power. And I think that time it was only hardly 10 to 12 ladies I saw. Such a beautiful thing to see that 32 institutions are associated with you today. I was supposed to talk to the teenagers, for the mothers, how to prepare your daughter for coping with the teenage. I think this is a big challenge for all of you. Some of you, your daughters might have crossed this challenging phase, but let me tell you, whatever it is, first thing probably I would suggest to the parents here is, don't tell that what you went through your child should go through. Never compare. The challenges are different. For our age, what was the challenge? It's totally different now. So let us accept that we are not going to talk, it was like this for me, so you have to be like this. No. Let us accept in principle that the challenges for these children are totally different. And they have much more input than us. They are well-informed children now. Be it in the village or in the anywhere, any part of the country, the challenges are different. So accepting that, what is our responsibility as parents? I would say is to create a joyful atmosphere at home. What is lacking many times is all of us are busy. If you go and take a picture any house, I think TV is off, everybody has a phone in hand, everybody is watching probably whatever is there on the screen. So I think the lady has the biggest responsibility of creating a joyful atmosphere at home. What is joyful and what is fun? Okay, fun is exciting, like doing all adventures, whereas joy is forever. So I think the mother can create a very joyful atmosphere of trust at home. And just giving a time to the baby to talk, the daughter to talk. Every day I think all of us should make an earnest attempt to sit and talk. It's not like what happened. Just let it be a casual talk, but let there be at least 15 to 30 minutes of quality time with your child. I wish all of you all the best in your career, and probably health guidance when I say you all appear to have been blessed to
to get good health and good attention. But let there be always one thought. If I become somebody, I shall help somebody else. This should be inherent in our blood, that we should always make an effort to help a person who is lesser privileged than us. So if there is an opportunity to help anybody, take part in that, and that will make you feel I am blessed. And this is the only way we can give back to the society. So let me wish, I think I have not finished 10 minutes, but I'll stop here, right? And I wish all the Power Parva ladies all the best to see that this function becomes a grand success. My congratulations to all the 22 or 32 teams which are taking part, and all the best to all the students who have come. Thank you very much. A huge round of applause. Let's thank her, and I request our president to give a memento from Team Power. ಸ್ನೇಹಿತರೆ, ಎಲ್ರಿಗೂ ಕೂಡ ಒಂದು ಗೊತ್ತಿರುವಂಥ ವಿಷಯ, ಇತ್ತೀಚೆಗೆ ನಿರುದ್ಯೋಗ ಅನ್ನುವಂಥದ್ದು ಉದ್ಯೋಗಿ ಆಗಿ ದುಡಿಯದೆ ನಿರುದ್ಯೋಗ ಸಮಸ್ಯೆಯಿಂದ ಸ್ವಉದ್ಯೋಗವನ್ನು ಮಾಡದೆ ಒದ್ದಾಡ್ತಾ ಇರುವಂಥ ಪರಿಸ್ಥಿತಿ ಖಾಲಿ ಅನಕ್ಷರಸ್ಥರಿಗೆ ಮಾತ್ರ ಇಲ್ಲ. ಹಿಂದೊಂದು ಕಾಲ ಇತ್ತು, ಉದ್ಯೋಗ ಆಗಲಿಲ್ಲ ಅಂದರೆ ಅವ್ರು ಜಾಸ್ತಿ ಓದ್ತಿಲ್ವ ಏನೋ ಅನ್ನುವಂಥ ಒಂದು ಮನೋಭಾವನೆ. ಇವತ್ತು ಕಾಲೇಜಿನ ಲಾಸ್ಟ್ ಡೇ ಅಲ್ವಾ? ನೀವೆಲ್ಲರೂ ಸ್ವಉದ್ಯೋಗವನ್ನ ಹುಡುಕುವ ಯೋಜನೆಯಲ್ಲಿದ್ದೀರಿ. ಅದಕ್ಕೆ ಗ್ರಾಮೀಣ ಉದ್ಯೋಗದಿಂದ ಡೈರೆಕ್ಟರ್ ಆಗಿರುವಂತಹ ನಾಗರಾಜ್ ಅವರು ಬಂದಿದ್ದಾರೆ. ನಿಮಗೆಲ್ಲರಿಗೂ ಸ್ವಉದ್ಯೋಗದ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. ನಮ್ಮ ವತಿಯಿಂದ ಮತ್ತು ಕಾಲೇಜಿನ ವತಿಯಿಂದ ಅವರಿಗೆ ಸ್ವಾಗತ ಮಾಡೋಣ. ಮಗ ಬನ್ನಿ ಮಗ, ಇವತ್ತು ನಿನ್ನ ಕಾಲೇಜಿದ್ದು ಕೊನೆ ದಿನ ಅಂತ ಹೇಳಿದ್ದೆಲ್ಲ, ಇವತ್ತು ಏನಿತ್ತು ಕಾಲೇಜಲ್ಲಿ? ಕಾಲೇಜ್ ಲಾಸ್ಟ್ ಡೇ ಅಲ್ಲಮ್ಮ, ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿ ಮಾಡಿದ್ರಮ್ಮ. ಪಳ್ಳ, ಟ್ರೀ ಪಾರ್ಕು ಮತ್ತು KFC ಅದು ಇದು ಅಂತ ಏನೆಲ್ಲ ತಿರುಗಿಬಿಟ್ವಿ. ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ ಅಮ್ಮ, ಸುಸ್ತಾಗ್ತಾ ಇದೆ. ಇವತ್ತು ನಿಮಗೆ ಕಾಲೇಜಲ್ಲಿ ಏನಾದರೂ ಹೇಳಿಲ್ವಾ? ಅದ್ಯಾರೋ ಬಂದಿದ್ರಪ್ಪ, ಏನೋ ಬಿಸ್ನೆಸ್ ಬಗ್ಗೆ ಎಲ್ಲ ಹೇಳಿದ್ರು. ಮಣಿಪಾಲ ಸಿಂಡಾರ್ ಸಿಟಿಯ ಅವರು ಡೈರೆಕ್ಟರ್ ಬಂದಿದ್ರು. ಏನೋ ಬಿಸ್ನೆಸ್ ಮಾಡಬೇಕು, ವ್ಯವಹಾರ ಮಾಡಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ಏನೆಲ್ಲ ಪೂರ್ಣ ಬೇಕಿದ್ರು. ನಿಂಗೆ ಗೊತ್ತಲ್ಲಮ್ಮ, ನನಗೆ ವ್ಯವಹಾರ ಬಿಸ್ನೆಸ್ ಎಲ್ಲ ಸೆಟ್ ಆಗಲ್ಲ. ನನಗೇನಿದ್ರು ಜಾಬ್ ಬೇಕಮ್ಮ. ನನಗಂತೂ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಮ್ಮ. ಏನಿದ್ರು IT-BT ಕಂಪ್ನಿಯಲ್ಲಿ ನಾನು ಜಾಬ್ ಮಾಡಬೇಕಮ್ಮ, ಅಷ್ಟೇ. ಸರಿ ಮಗ, ನಾನು ನಿಂಗೆ ಹೇಳೋದೆಲ್ಲ ಹೇಳಿದೆ, ಇನ್ನು ನಿನಗೆ ಬಿಟ್ಟಿದ್ದು. ಸರಿ ಬಾ, ಒಳಗೆ ಬಾ. ವರುಷಗಳಿಂದ ಕಂಡಂತ ಕನಸು ನಿರುದ್ಯೋಗದಿಂದ ಕೊನೆಯಾಗಿದೆ. ವರ್ಷಗಳಿಂದ ಕಂಡಂತ ಕನಸು ನಿರುದ್ಯೋಗದಿಂದ ಕೊನೆಯಾಗಿದೆ. ನಿರುದ್ಯೋಗದಿಂದ ನೂರೊಂದು ನೋವು, ಉದ್ಯೋಗ ಎಂದು ಸಿಗದಿಲ್ಲ ಅಮ್ಮ. ವರ್ಷಗಳಿಂದ ಕಂಡಂತ ಕನಸು ನಿರುದ್ಯೋಗದಿಂದ ಕೊನೆಯಾಗಿದೆ. ನಿರುದ್ಯೋಗದಿಂದ ಕೊನೆಯಾಗಿದೆ. ನಿರುದ್ಯೋಗದಿಂದ ಕೊನೆಯಾಗಿದೆ. ಮಗ ಬಂದೆ ಮಗ? ತಪ್ಪಾಗೋಯ್ತಮ್ಮ, ನನ್ನ ಹತ್ರ ತಪ್ಪಾಗೋಯ್ತು. ನಾನು ನಿನ್ನ ಮಾತನ್ನು ಕೇಳಬೇಕಿತ್ತಮ್ಮ. ನಾನು ತಪ್ಪು ಮಾಡಿಬಿಟ್ಟಮ್ಮ. ನಂಗೆ ಮುಂದೆ ಏನು ಮಾಡಬೇಕು, ಲೈಫ್ ಹೇಗೆ ಲೀಡ್ ಮಾಡಬೇಕಂತ ಗೊತ್ತಾಗ್ತಿಲ್ಲಮ್ಮ. ಪ್ಲೀಸ್ ಅಮ್ಮ, ನೀನು ಹೇಳು. ಏನ್ ಮಗ, ಪರವಾಗಿಲ್ಲ ಬಿಡು, ಇನ್ನು ಕಾಲ ಮಿಂಚಲಿಲ್ಲ, ನೋಡು ಏನಾಗ್ತದಂತ. ಅಮ್ಮ, ನನ್ನ ಕಾಲೇಜ್ ಎಂಡ್ ಡೇ ಒಬ್ಬರು ಸರ್ ಬಂದಿದ್ರು. ಮಣಿಪಾಲಿಂದ ಸಿಂಡಾರ್ ಸಿಟಿ ಅಂತ ಒಂದು ಸಂಸ್ಥೆ ಇದೆ, ಇಲ್ಲಿಗೆ ಬನ್ನಿ, ನಾವು ಉಚಿತವಾಗಿ ಟ್ರೈನಿಂಗ್ಗಳನ್ನು ಕೊಡ್ತೇವೆ, ಅದನ್ನು ಯೂಸ್ ಮಾಡಿಕೊಳ್ಳಿ. ಸ್ವಂತ ವ್ಯವಹಾರವನ್ನು ಮಾಡಿ, ಬಿಸ್ನೆಸ್ ಮಾಡಿದರೆ ನಮಗೆ ನಾವೇ ಬಾಸ್ ಆಗಬಹುದು ಅಂತ ಏನೆಲ್ಲ ಹೇಳಿದ್ರು. ಆವಾಗ ನಮಗೆ ಸಿಲಿ ಅನಿಸ್ತು, ಬಿಟ್ಟಾಕ್ಬಿಟ್ವಿ. ಆಗ ಇನ್ನು ಮುಂದೆ ಆ ಥರ ಮಾಡಲ್ಲಮ್ಮ. ಆ ಸಂಸ್ಥೆ ಎಲ್ಲಿ ಇದೆ ಏನಂತ ವಿಚಾರಿಸ್ಬಿಟ್ಟು ಆ ಸಂಸ್ಥೆಯಲ್ಲಿ ನಾನು ಕೂಡ ಕಲಿತೀನಮ್ಮ. ಗುರಿಯೆಡೆಗೆ ತವ ವೈಭವವನ್ನು ಕಾಣುವವರೆಗೆ ಕಲ್ಪವೃಕ್ಷವು ಬೆಳೆಯುತ್ತಿದೆ. ಆ ಬೆಳಗಿನ ಸೂರ್ಯನ ವೇಗವಿದೆ, ಪ್ರಾಮಾಣಿಕತೆ ಗಣಗಣಗನು ಇದೆ. ನಮ್ಮನ್ನು ನೋಡುತ್ತ ಜಗಬೆರಗಾಗಿದೆ, ಶ್ರೀಸಾಮಾನ್ಯನ ಮನಬಲಗೊಂಡಿದೆ. ಸಾಕಕು ಇಂಡಿಯಾ ದೇಶದಿ ಹರಡಿದೆ. ನನಗೀಗ ತುಂಬ ಖುಷಿ ಆಗ್ತಾ ಉಂಟು. ಆವತ್ತು ನೀನು ಯಾವುದೋ ಸ್ವ ಉದ್ಯೋಗ ಅದು ಇದು IT ಕಂಪೆನಿ ಅಂತ ಹೇಳಿ ತುಂಬ ಕೇರ್ಲೆಸ್ ಆಗಿ ಮಾತಾಡಿದಲ್ಲ. ನೋಡು, ನೀನು ಆಗಲೇ ಒಂದು ಅಂಗಡಿ ತೆರೆದಿಟ್ಟಿದ್ದೀಗ, ತುಂಬ ಒಳ್ಳೆ ಒಂದು ಉದ್ಯೋಗ ಕೂಡ ಸ್ಟಾರ್ಟ್ ಮಾಡಿದ್ಯಾ. ಏನು ಹೇಳ್ತಿದ್ರ ಬಗ್ಗೆ? ಹೌದಮ್ಮ, ನಿನ್ನ ಮಾತು ಕೇಳಿ
ಇವತ್ತೊಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ. ಇವಾಗಲಷ್ಟೇ ಒಂದು ಬ್ರ್ಯಾಂಚನ್ನು ಸಕ್ಸಸ್ಫುಲ್ ಆಗಿ ಮುಗಿಸಿ ಇನ್ನೊಂದು ಬ್ರ್ಯಾಂಚನ್ನು ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಎಲೆಕ್ಟ್ರಿಕಲ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಂತ. ಇದಕ್ಕೆಲ್ಲ ನನಗೆ ಮುಖ್ಯ ಕಾರಣ ಅಂದರೆ ಸಿಂಡಾರ್ ಸಿಟಿ ಮಣಿಪಾಲ ಈ ಸಂಸ್ಥೆ ನನಗೆ ತುಂಬಾ ಹೆಲ್ಪ್ ಮಾಡಿದೆ. ಹಾಗೆ ನಮಗೆ ಲೋನನ್ನು ಕೊಡಿಸಿದವರು ಸಿಂಡಿಕೇಟ್ ಬ್ಯಾಂಕ್ನ ಮ್ಯಾನೇಜರ್, ಇವರಿಗೆ ಕೂಡ ಧನ್ಯವಾದ. ಸ್ನೇಹಿತರೆ, ಇದುವರೆಗೆ ನಿಮ್ಮ ಮುಂದೆ ಈ ಒಂದು ಕಿರು ಬೀದಿ ನಾಟಕ ಕೌಶಲ್ಯಂ ಬಲಂ ಅನ್ನುವಂತಹ ನಾಟಕವನ್ನು ಪ್ರಸ್ತುತಪಡಿಸಿದವರು ಸೇಂಟ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಮಣಿಪಾಲ ಇಂದಿನ ಟಿವಿ ಟೆಕ್ನಿಷಿಯನ್ ಶಿಬಿರಾರ್ಥಿಗಳಾದಂತಹ ಸುನೀಲ್ ಕುಮಾರ್, ಸುಹಾಸ್, ನಾಗರಾಜ್, ಸಂತೋಷ್, ನ್ಯೂಮನ್, ಹಾಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ನಾತಕೋತ್ತರ ವಿಭಾಗ ಇಲ್ಲಿನ MSW ವಿದ್ಯಾರ್ಥಿನಿಯರಾದಂತಹ ವಿಜೇತ ಹಾಗೂ ಸೌಮ್ಯಶ್ರೀ ಅವರು. ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ, ಮಾಹಿತಿಯನ್ನು ನೀಡಿದ್ದೇವೆ. ಈ ಮಾಹಿತಿಯನ್ನು ಎಲ್ರಿಗೂ ಕೂಡ ನೀಡಿ ನಮ್ಮ ಸಂಸ್ಥೆಯಲ್ಲಿ ಸಿಗುವಂತಹ ಸಂಪೂರ್ಣ ಉಚಿತ ವಸತಿ ಸೌಕರ್ಯದೊಂದಿಗೆ ಊಟ ಉಪಚಾರದೊಂದಿಗೆ ಗುಣಮಟ್ಟದ ಒಂದು ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ. ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ನೀಡಿ ನಮ್ಮ ಈ ಮಾಹಿತಿಯನ್ನು ಅಗತ್ಯ ಇರುವವರಿಗೆ ಅರ್ಹರಿಗೆ ತಲುಪುವವರೆಗೂ ನಿಮ್ಮ ಸಹಕಾರ ಬೇಕು ಅಂತೇಳಿ ಸರ್ವರ ಪರವಾಗಿ ಕೇಳ್ಕೊಳ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಪವರ್ ಟೀಮ್ನ ಎಲ್ಲ ಮಹಿಳಾ ಮಣಿಗಳಿಗೆ ವಂದಿಸಿಕೊಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. I would like to thank Director Mr. Manjunath of St. R City and entire team of St. R City for putting up such a powerful street play. May I request our President Shruti Ji Shanai to give away a memento to Director of St. R City, Mr. Manjunath. Thank you is the best prayer anyone can say, and today I've been given this opportunity to express this extreme gratitude on behalf of our organization. I take this opportunity to thank our beloved DC Mr. Jagdish for flagging off our Desithon event, Dr. Pushpa Kini to give us such educational talk on menstrual health, and the group of St. R City for putting up such a powerful street play. May I request one of them from Mahamaya Bhajana Mandali to come and collect this memento from our President Shruti. Thank you so much, ma'am. Volunteer Solutions would be, can you please come forward and take memento from us? Manipal Mahila Samaj, we thank Manipal Mahila Samaj. Samruddhi Mahila Mandali.
ಪವರ್ ಪರ್ಬ 2020 ವಿಶೇಷ ಕಾರ್ಯಕ್ರಮದಲ್ಲಿ ಇದೀಗ ಸಣ್ಣದಾದ ಒಂದು ಬ್ರೇಕ್. ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ದೇಸಿಥಾನ್ನ ರ್ಯಾಲಿಯಲ್ಲಿ ನೀವು ನೋಡಿದ ಹಾಗೆ ಹಲವಾರು ಮಹಿಳೆಯರ ಸಂಘ ಸಂಸ್ಥೆಗಳು ಭಾಗವಹಿಸಿದ್ದರು. ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮವು ಬೀಡಿನಗುಡ್ಡೆ ಬಯಲು ರಂಗಮಂದಿರದಲ್ಲಿ ಸತತವಾಗಿ 3 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು. ಹಾಗೆಯೇ ಇಂಟರ್ನ್ಯಾಷನಲ್ ಸರ್ಫರ್ ಯೂತ್ ಐಕಾನ್ ತನ್ವಿ ಜಗದೀಶ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಪವರ್ ಪರ್ಬ 2020 ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶಿವಾಯ ನಮಃ ಶಿವಾಯ ನಮಃ ಶಿವಾಯ Good evening, everybody. I'm extremely delighted to have you all for Power Parba 2020. With your all cooperation, we could have this event. Parba is a local festival. We all feel this is a festival to celebrate women entrepreneurship. I would like to welcome Shri Kota Shri Pujari. Though he is not here, he will be arriving any moment. But he is the person who is easily accessible, like a minister. You won't feel that he is a minister. It's so simple, and his simplicity is really, it is remarkable. I would like to welcome Tanvi Jagdish. She is a youth icon and international surfer. We have really discovered her, I feel, because when we were thinking of a chief guest who is locally available, we felt really privileged to have her, because she was the one who was like a youth icon. You can just see that she's so young, and really, and her whatever she has achieved in her life is just remarkable. We cannot say anything more than that about her. I would like to welcome Tanvi Jagdish. Welcome you, ma'am. I would also like to welcome Raghupati Bhatt, MLA Udupi. He is the one who has supported us throughout the
thinking of Parba, he is the one who support. He has given a continuous support, and he is the in Kannada it is said Jana Mechida Nayaka. He is so very well known, and he has helped us a lot to the making of Parba. Really, it's remarkable. Vakratunda Mahakaya Surya Koti Samaprabha Nirvignam Kuru Me Deva Sarvakareshu Sarvada. गणनायकाय गणदैवताय गणाध्यक्षाय धीमहि गुणशरीराय गुणवन्दिताय गुणेशानाय धीमहि गुणाधीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. गणनायकाय गणदैवताय गणाध्यक्षाय धीमहि गुणशरीराय गुणवर्धिताय गुणेशानाय धीमहि गुणाधीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय. We now request Sona ma'am to give a brief intro on power. Good evening, everybody. It's great to see you all in Power Parba 2020. Now, this is one of the signature event of Power platform for women entrepreneurs. The main objective behind Power Parba, let me tell you, to create awareness about products manufactured and marketed by women entrepreneurs, to gain practical experience and explore in assisting the women entrepreneurs in showcasing their products, to learn different marketing strategies, to establish networking, to act as a medium in building the bridge between women entrepreneurs and customers, to undertake market research, seminars, and training on entrepreneurship during the event.
so much for sitting through our formal inaugural function. Thank you, one and all. ಜನಮಾನ್ಯ ಸಚಿವರಾದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಇಂದು ನಮ್ಮಲ್ಲಿದ್ದಾರೆ. ಸರ್, ಧನ್ಯವಾದಗಳು. ಪವರ್ ಪರ್ವ 2020 ಅನ್ನು ಉದ್ಘಾಟಿಸಬೇಕೆಂದು ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ನಾವು ಕೇಳಿಕೊಳ್ತೇವೆ. ಪವರ್ ಪರ್ವ 2020 ವಿಶಿಷ್ಟ ಮತ್ತು ವಿನೂತನ ಶೈಲಿಯಲ್ಲಿ ಉದ್ಘಾಟನೆ ಕಾಣುತ್ತಿರುವ ಪವರ್ ಪರ್ವ 2020. ವಿಶಿಷ್ಟವಾಗಿ ಉದ್ಘಾಟನೆ ಮಾಡಿಸಲೇಬೇಕು ನಿಮ್ಮಿಂದ ಅಂತ ಕಾಯ್ತಾ ಕುಳಿತಿದ್ವಿ. ಸೊ ಟೈಮ್ ತಗೊಂಡು ಇಲ್ಲಿ ಬಂದಿದ್ದಕ್ಕಾಗಿ ನಿಮಗೆ ಅನಂತಾನಂತ ವಂದನೆಗಳು ಸರ್. ಜಾನಪದ ನೃತ್ಯ ಭವಾಯಿ ಇದೀಗ ನಿಮ್ಮ ಮುಂದೆ.
या कोलीबाऱ्याची शान आई तुझं देऊळ या कोलीबाऱ्याची शान आई तुझं देऊळ या कोलीबाऱ्याची शान आई तुझं देऊला आमचे कोली लोकांचा मान आई तुझं देऊला आमचे कोली लोकांचा मान आई तुझं देऊला सा गरी सनी पगा पनी गरी नि गरी नि रे नि पनी पगा पगा पनी गरी सा गरी सनी पगा पनी गरी नि गरी नि रे नि पनी पगा पगा पनी गरी सा गरी सनी पगा पनी गरी नि गरी नि रे नि पनी पगा पगा पनी गरी सा गरी सनी पगा पनी गरी नि गरी नि रे नि पनी पगा पगा पनी गरी सनी गट्टी गरी सनी परी सनी पगा सनी सनी गा पनी परम पवित्र कैलास शिखर हरगिरीचे प्रमथादि गण
ನೋಡಿದ್ರಲ್ಲ ವೀಕ್ಷಕರೇ, ಪವರ್ ಸಂಸ್ಥೆಯ ಪವರ್ಫುಲ್ ಕಾರ್ಯಕ್ರಮ. ಈ ಪವರ್ ಪರ್ಬ 2020 ಕಾರ್ಯಕ್ರಮದ ಮತ್ತಷ್ಟು ವಿಭಿನ್ನ ಕಾರ್ಯಕ್ರಮಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರ ಮಾಡ್ತೀವಿ. ಅಲ್ಲಿಯವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.